ಹಿಂದೆ ಡಾಕ್ಟರ್ಗಳು ಸ್ಟೆಥೋಸ್ಕೋಪ್ ಬಳಸದೆ ರಿಪೋರ್ಟ್ ನೋಡದೆ ಕೇವಲ ನಮ್ಮ ಕಣ್ಣುಗಳನ್ನ ನೋಡಿ ನಮ್ಮ ನಾಡಿಯನ್ನ ಪರೀಕ್ಷಿಸಿ ನಮ್ಮ ಕೈ ಬೆರಳುಗಳನ್ನ ನೋಡಿ ನಮ್ಮ ಕೂದಲುಗಳನ್ನ ನೋಡಿ ನಮಗೆ ಇದ್ದ ಕಾಯಿಲೆಗಳ ಬಗ್ಗೆ ಸೂಕ್ಷ್ಮವಾಗಿ ಹೇಳುತ್ತಿದ್ದರು. ಹೌದು, ನಮ್ಮ ದೇಹದ ಭಾಗಗಳು ನಮ್ಮ ಬಗ್ಗೆ ಹಲವಾರು ಗೌಪ್ಯ ಸಂಗತಿಗಳನ್ನ ಹೇಳುತ್ತವೆ. ಆದರೆ ಇವುಗಳ ಬಗ್ಗೆ ಗೊತ್ತಿರುವ ಪರಿಣಿತರು, ಅನುಭವಿತರು ಮಾತ್ರ ಈ ವಿಷಯ ಸೂಕ್ಷ್ಮವಾಗಿ ಹೇಳುತ್ತಾರೆ. ಹಾಗಾದ್ರೆ ನಮ್ಮ ದೇಹದ ಮೇಲೆ ಇರುವ ಆ ಗುರುತುಗಳು ನಮ್ಮ ಬಗ್ಗೆ ಏನೆಲ್ಲ ಹೇಳುತ್ತವೆ ಅನ್ನುವ ಮಾಹಿತಿ ನಿಜಕ್ಕೂ ನಮ್ಮನ್ನ ಕುತೂಹಲ ಕೆರಳಿಸುವುದು ಸಹಜವೇ. ಬನ್ನಿ ಹಾಗಾದ್ರೆ ಆ ಕೆಲವು ಕುತೂಹಲ ಮಾಹಿತಿಗಳನ್ನ, ಅಚ್ಚರಿ ಮಾಹಿತಿಗಳನ್ನ ಹಾಗೂ ನಮ್ಮ ದೇಹದ ಕೆಲವು ಆ ಭಾಗಗಳ ಬಗ್ಗೆ ವಿವರವಾಗಿ ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೀವು ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಉಗುರುಗಳು ನಮ್ಮ ದೇಹದ ಒಂದು ಅಂಗ. ಇವು ನಿರಂತರವಾಗಿ ಬೆಳವಣಿಗೆಯನ್ನ ತೋರುವ ಅಂಗಗಳಲ್ಲಿ ಒಂದಾಗಿದೆ. ಆಗಾಗ ಸ್ವಚ್ಛ ಮಾಡುವುದು ಮತ್ತು ಕತ್ತರಿಸುವುದು ನಾವು ಉಗುರುಗಳ ಜೊತೆ ಮಾಡುತ್ತೇವೆ. ಸೌಂದರ್ಯವನ್ನ ಪ್ರತಿಬಿಂಬಿಸುವ ಈ ಅಂಗವನ್ನ ಹೆಚ್ಚು ಆಕರ್ಷಕವಾಗಿ ಕಾಣುವಂತೆ ಮಾಡಲು ವಿಶೇಷ ಬಣ್ಣಗಳನ್ನ ಕೂಡ ಹೆಣ್ಣು ಮಕ್ಕಳು ಹಾಗೂ ಕೆಲವು ಗಂಡಸರು ಕೂಡ ಹಚ್ಚುತ್ತಾರೆ. ಇದಕ್ಕೂ ಹೆಚ್ಚಾಗಿ ನಾವು ಉಗುರುಗಳನ್ನ ಇನ್ನೂ ಹಲವಾರು ಕೆಲಸಗಳಿಗೆ ಬಳಸುತ್ತೇವೆ. ದೇಹದಲ್ಲಿ ಉಂಟಾಗುವ ಕೆಲವು ಅನಾರೋಗ್ಯ, ಜೀವಸತ್ವದ ಕೊರತೆ ಹಾಗೂ ಅದೃಷ್ಟವನ್ನು ಈ ಉಗುರುಗಳು ಮೂಲಕ ನಮಗೆ ಗೊತ್ತಾಗುತ್ತದೆ ಅಂದ್ರೆ ನೀವು ನಂಬುತ್ತೀರಾ? ಉಗುರುಗಳ ಬುಡದಲ್ಲಿ ಬಿಳಿ ಬಣ್ಣದ ಅರ್ಧಚಂದ್ರ ಆಕಾರವು ನೀವು ಗಮನಿಸಿರಬಹುದು. ಉಗುರಿನಲ್ಲಿರುವ ಈ ಚಿಹ್ನೆ ಯಾವೆಲ್ಲ ಸಂಗತಿಗಳನ್ನ ಪ್ರತಿಬಿಂಬಿಸುತ್ತದೆ ಅಂದ್ರೆ ನೀವು ನಿಜಕ್ಕೂ ಅಚ್ಚರಿ ಪಡುತ್ತೀರಾ. ಬೆರಳುಗಳ ಚರ್ಮದ ಚೀಲದೊಳಗೆ ಉಂಗುರಗಳು ಬೆಳೆಯುತ್ತವೆ. ಇದನ್ನು ಮ್ಯಾಟ್ರಿಕ್ಸ್ ಎಂದು ಕರೆಯುತ್ತಾರೆ. ಇವು ಹೊಸ ಕೋಶಗಳನ್ನು ತಯಾರಿಸಲು ಸಹಾಯ ಮಾಡುತ್ತವೆ. ನಂತರ ಅವುಗಳನ್ನ ಚರ್ಮದೊಟ್ಟಿಗೆ ತಳ್ಳಲಾಗುತ್ತದೆ. ಲುನಾಲ ಎನ್ನುವುದು ಮ್ಯಾಟ್ರಿಕ್ಸ್ ನ ಗೋಚರ ಭಾಗವನ್ನ ಒಳಗೊಂಡಿದೆ. ಇದು ವ್ಯಕ್ತಿಯ ಆರೋಗ್ಯವನ್ನ ಪ್ರತಿಬಿಂಬಿಸುತ್ತದೆ. ಉಗುರಿನ ಸ್ಥಿತಿ, ಬಣ್ಣ ಹಾಗೂ ಅದರ ಮೇಲೆ ಇರುವ ಚಿಹ್ನೆಗಳು ಆರೋಗ್ಯದ ಸ್ಥಿತಿಯನ್ನ ವ್ಯಕ್ತಪಡಿಸುತ್ತವೆ ಅಂದರೆ ನೀವು ಅಚ್ಚರಿ ಪಡುವುದು ಸಹಜವೇ. ಬೆರಳಿನ ಮೇಲೆ ಇರುವ ಈ ಅರ್ಧಚಂದ್ರಾಕಾರದ ಲುನಾನದ ಸ್ಥಿತಿಯನ್ನು ಮತ್ತು ಬಣ್ಣವನ್ನ ಪರಿಗಣಿಸಿ ಆರೋಗ್ಯ ಸ್ಥಿತಿಯನ್ನು ಕೆಲವರು ಹೇಳುತ್ತಾರೆ. ಉಗುರಿನ ಮೇಲೆ ಗುಲಾಬಿ, ಹಳದಿ, ಕಂದು, ಕಪ್ಪು ಬಣ್ಣದ ಅರ್ಧಚಂದ್ರ ಅಂದ್ರೆ ಲುನಾಲ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಎನ್ನುವುದನ್ನ ಪ್ರತಿಬಿಂಬಿಸುತ್ತದೆ. ಅದೇ ರೀತಿ ಬಿಳಿ ಬಣ್ಣದ ಅರ್ಧಚಂದ್ರ ಅಥವಾ ಲುನಾಲ ಉತ್ತಮ ಆರೋಗ್ಯ ಸ್ಥಿತಿ ಹಾಗೂ ಜೀವಸತ್ವಗಳು ಸಮತೋಲನದಲ್ಲಿ ಇರುವುದನ್ನ ತಿಳಿಸುತ್ತವೆ. ಹೀಗಾಗಿ ನಮ್ಮ ಉಗುರುಗಳ ಮೇಲೆ ಬಿಳಿ ಬಣ್ಣದ ಅರ್ಧ ಚಿಹ್ನೆ ನಮ್ಮ ಉತ್ತಮ ಆರೋಗ್ಯದ ಚಿಹ್ನೆಯಾಗಿದೆ. ಒಂದು ವೇಳೆ ನಿಮ್ಮಲ್ಲಿ ನಿಮ್ಮ ಬೆರಳುಗಳ ಮೇಲೆ ಅಥವಾ ಕಾಲುಗಳ ಬೆರಳ ಮೇಲೆ ಈ ಅರ್ಧಚಂದ್ರ ಆಕಾರದ ಲುನಾಲ ಇಲ್ಲದಿದ್ದರೆ ಅಥವಾ ಲುನಾಲ ಬಿಳಿ ಬಣ್ಣದಲ್ಲಿ ಇರದಿದ್ದರೆ ಅಥವಾ ಕಣ್ಮರೆಯಾಗಿದ್ದರೆ ನಿಜಕ್ಕೂ ಕೆಲವೊಮ್ಮೆ ಗಾಬರಿ ಪಡುವಂತಹ ವಿಷಯವೇ ಆಗಿದೆ. ಕಾರಣ ದೇಹದಲ್ಲಿ ಜೀವಸತ್ವದ ಕೊರತೆ, ಖನಿಜದ ಕೊರತೆ ಹಾಗೂ ವಿಟಮಿನ್ ಬಿ ಕೊರತೆಯನ್ನ ಇದು ಬಿಂಬಿಸುತ್ತದೆ. ರಕ್ತಹೀನತೆಯನ್ನು ಅನುಭವಿಸುವವರು ಸಹ ಉಗುರಿನ ಮೇಲೆ ಅರ್ಧ ಚಂದ್ರಾಕೃತಿಯು ತೋರುವುದಿಲ್ಲ. ಇಂಥವರಿಗೆ ಹೆಚ್ಚಾಗಿ ಶ್ವಾಸಕೋಶದ ಸಮಸ್ಯೆ, ಹೃದಯದ ರೋಗ, ಮಧುಮೇಹ, ಉಗುರುಗಳ ಸಿಂಡ್ರಮ್ ಇರುವುದು ಈ ಲುನಾಲ ಒಂದು ವೇಳೆ ನಿಮ್ಮಲ್ಲಿ ಕಾಣಿಸದೇ ಇದ್ದಾಗ ಹೆಚ್ಚಾಗಿ ಇಂತಹ ರೋಗಗಳು ಹೊರಹೊಮ್ಮುತ್ತವೆ. ಯಾರಲ್ಲಿ ಉಗುರುಗಳ ಮೇಲೆ ಲುನಾಲ ಇರುವುದಿಲ್ಲವೋ ಅಂತವರು ಸದಾಕಾಲ ಅನಾರೋಗ್ಯದಿಂದ ಬಳಲುತ್ತಾರೆ ಅನ್ನುವುದು ಮೆಡಿಕಲ್ ಟರ್ಮ್ಸ್ ನಲ್ಲಿ ಹೇಳಲಾಗುತ್ತದೆ. ಆದ್ರೆ ಈ ಅರ್ಧಚಂದ್ರಾಕೃತಿ ಇರದೇ ಇದ್ದವರು ಕೆಲವೊಬ್ಬರು ಸದಾಕಾಲ ಉತ್ತಮ ಆರೋಗ್ಯವನ್ನು ಕೂಡ ಹೊಂದಿರುತ್ತಾರೆ. ಇದು 20% ಜನರಲ್ಲಿ ಮಾತ್ರ ಗೊತ್ತಾಗುತ್ತದೆ. ಕೆಲವರಲ್ಲಿ ಲುನಾಲ ಚರ್ಮದ ಕೆಳಭಾಗದಲ್ಲಿ ಅಡಗಿರಬಹುದು, ಇಲ್ಲವೇ ಸ್ವಲ್ಪ ಮಾತ್ರವೇ ಗೋಚರಿಸಬಹುದು. ಒಂದು ವೇಳೆ ನಿಮ್ಮಲ್ಲಿ ಲುನಾಲ ಇಲ್ಲ ಅಂದ್ರೆ ಗಾಬರಿ ಪಡಬೇಕಾಗಿಲ್ಲ. ಹೀಗಾಗಿ ಲುನಾಲ ಇಲ್ಲಂದ ಮಾತ್ರಕ್ಕೆ ಗಂಭೀರವಾಗಿ ಚಿಂತೆ ಮಾಡುವುದು, ದುಃಖಕ್ಕೆ ಒಳಗಾಗುವುದು ಅಗತ್ಯ ಕೂಡ ಇಲ್ಲ. ಕೆಲವೊಮ್ಮೆ ಇದು ಉಗುರಿನ ಚರ್ಮದ ಒಳಗೆ ಹುದುಗಿ ಹೋಗಿರುತ್ತದೆ. ಹೀಗಾಗಿ ಲುನಾಲ ಬಗ್ಗೆ ನೀವು ಆಗಾಗ ಗಮನ ಕೊಡುವುದು ಒಳ್ಳೆಯದೆಂದು ಅರ್ಥ. ಕೆಲವರಿಗೆ ತಮ್ಮ ಕಾಲಿನ ಮೇಲೆ ಬಿಳಿ ಕೂದಲು ಇರುತ್ತವೆ. ಅದನ್ನ ನೀವು ಗಮನಿಸಿರಬಹುದು. ಆದ್ರೆ ಚರ್ಮದ ಮೇಲೆ ಕೂದಲುಗಳು ಬೆಳೆಯುವುದು ಮಾಮೂಲು ಎಂದು ಬಿಟ್ಟು ಬಿಡುತ್ತೇವೆ. ಒಂದು ವೇಳೆ ನಿಮ್ಮ ಕಾಲಿನ ಬೆರಳುಗಳ ಮೇಲೆ ಕೂದಲುಗಳು ಇರದೇ ಇರಬಹುದು, ಅಂತವರಿಗೆ ಹೃದಯದ ಸಮಸ್ಯೆ ಇದೆ ಎಂದು ಕಂಡುಹಿಡಿಯಬಹುದು. ಆಹಾರ ಮತ್ತು ಇನ್ನಿತರ ಸಮಸ್ಯೆಗಳಿಗೆ ಹೃದಯ ಸಮಸ್ಯೆ ಬರುತ್ತದೆ. ಆದ್ರೆ ಕಾಲಿನ ಹೆಬ್ಬೆರಳಿನ ಮೇಲೆ ಇರುವ ಕೂದಲಿಗೂ ಹೃದಯ ಸಮಸ್ಯೆಗೂ ಏನು ಸಂಬಂಧ ಅಂತ ನೀವು ಈಗ ಯೋಚನೆ ಮಾಡುತ್ತಿರಬಹುದು. ಕೂದಲು ಚರ್ಮದ ಒಳಭಾಗದಲ್ಲಿ ರಕ್ತದ
ಸಹಾಯದಿಂದ ಮತ್ತು ನಾವು ತಿನ್ನುವ ಆಹಾರ ಮೂಲಕ ರಕ್ತಗಳಿಗೆ ಸೇರುವ ಪೋಷಕಾಂಶಗಳು ಕೂದಲಿನ ಬೆರಳಿಗೆ ಸಿಕ್ಕಿ ಅಲ್ಲಿ ಹೊಸ ಕಣ ನಿರ್ಮಾಣವಾಗಿ ಕೂದಲುಗಳು ಬೆಳೆಯುತ್ತವೆ. ಆದರೆ ಕೆಲವರಿಗೆ ಕೂದಲು ಬೆಳೆಯುವುದಿಲ್ಲ, ಏಕೆಂದರೆ ರಕ್ತದಿಂದ ಪೋಷಕಾಂಶಗಳು ಸರಿಯಾಗಿ ಸಿಗುವುದಿಲ್ಲ. ಯಾಕಂದ್ರೆ ರಕ್ತವನ್ನ ಸರಬರಾಜು ಮಾಡುವ ನರಗಳಾಗಲಿ ಮಹಾಪಧನಿಯಲ್ಲಿ ಕೊಬ್ಬು ಹೆಚ್ಚಾಗಿ ರಕ್ತ ಸರಬರಾಜು ಆಗುವುದಿಲ್ಲ. ಇದರಿಂದ ಪೋಷಕಾಂಶಗಳು ಸಿಗದೆ ಕೂದಲು ಬೆಳೆಯುವುದಿಲ್ಲ. ಕಾಲಿನ ಹೆಬ್ಬೆರಳಿನ ಮೇಲಿನ ಕೂದಲಿನ ಬಗ್ಗೆ ಮಾನವನ ದೇಹದಲ್ಲಿ ಎಲ್ಲ ಭಾಗದಲ್ಲಿಯೂ ಕೂದಲು ಇದ್ದೇ ಇರುತ್ತವೆ. ಕೈ, ಮುಖ, ತಲೆ ಅಲ್ಲಲ್ಲಿ ಕೂದಲುಗಳು ಇದ್ದೇ ಇರುತ್ತವೆ. ಕೇವಲ ಕಾಲಿನ ಹೆಬ್ಬೆರಳಿಗೂ ಹೃದಯಕ್ಕೂ ಮಾತ್ರ ಸಂಬಂಧ ಇರುವುದು ಹೇಗೆ ಅಂತ ಹಲವಾರು ಜನ ಪ್ರಶ್ನೆ ಮಾಡಬಹುದು. ಹೌದು, ಕಾಲು, ಕೈ, ಮುಖ, ಎದೆ ಎಲ್ಲೆಲ್ಲಿಯೂ ಕೂದಲುಗಳು ಇರುತ್ತವೆ. ಆದರೆ ಇವುಗಳಿಗೂ ಹೃದಯಕ್ಕೂ ತುಂಬಾ ಹತ್ತಿರ. ಆದ್ದರಿಂದ ಹೃದಯದ ಒತ್ತಡದಿಂದ ಇವುಗಳಿಗೆ ರಕ್ತ ಚಾಲನೆ ಸುಲಭವಾಗಿ ಆಗುತ್ತದೆ. ಆದರೆ ಕಾಲಿನ ಹೆಬ್ಬೆರಳು ಹೃದಯಕ್ಕೆ ತುಂಬಾ ದೂರವಾಗಿದ್ದರಿಂದ ರಕ್ತ ಸರಬರಾಜು ಆಗುವುದು ತುಂಬಾ ಕಷ್ಟ. ಆದ್ದರಿಂದ ನಾವು ಹೆಬ್ಬೆರಳಿನ ಮೇಲೆ ಇರುವ ಕೂದಲುಗಳನ್ನ ಪರಿಶೀಲನೆ ಮಾಡಬಹುದು. ಹೇಗೆಂದ್ರೆ ಹೆಬ್ಬೆರಳಿನ ಮೇಲೆ ಕೂದಲುಗಳು ತುಂಬಾ ಚೆನ್ನಾಗಿ ಬೆಳೆದಿದ್ದರೆ ಹೃದಯದಿಂದ ಕಾಲಿಗೆ ರಕ್ತ ಸರಬರಾಜು ಚೆನ್ನಾಗಿ ಆಗುತ್ತಿದೆ ಎಂದರ್ಥ. ಅವರು ತುಂಬಾ ಆರೋಗ್ಯವಾಗಿ ಇರುತ್ತಾರೆ ಎಂದು ಪರಿಗಣಿಸಬಹುದು. ಆದರೆ ಹೆಬ್ಬೆರಳಿನ ಮೇಲೆ ಕೂದಲು ಬೆಳೆಯುತ್ತಿಲ್ಲ ಅಂದ್ರೆ ಹೃದಯದಿಂದ ರಕ್ತ ಸರಬರಾಜು ಸರಿಯಾಗಿ ನಡೆಯುತ್ತಿಲ್ಲ, ಅವರಿಗೆ ಹೃದಯದ ಸಮಸ್ಯೆ ಇದೆ ಅಂತ ನೀವು ಆರಾಮವಾಗಿ ಹೇಳಬಹುದು. ಈ ರಕ್ತ ಸರಬರಾಜು ಸರಿಯಾಗಿ ನಡೆಯಬೇಕೆ ಅಂದ್ರೆ ಅವರು ಹೆಚ್ಚೆಚ್ಚಾಗಿ ಬೆಳ್ಳುಳ್ಳಿಯನ್ನ ಪ್ರತಿನಿತ್ಯ ತಿನ್ನಲೇಬೇಕು. ಇದರಿಂದ ರಕ್ತ ಪ್ರಸರಣೆ ವೃದ್ಧಿಯಾಗುತ್ತದೆ. ಮಹಾಪಧನಿಯಲ್ಲಿ ಸೇರಿಕೊಂಡಿರುವ ಕೊಬ್ಬು ಕರಗಿ ರಕ್ತ ಸರಬರಾಜು ಮಾಡಲು ಬೆಳ್ಳುಳ್ಳಿ ಒಳ್ಳೆಯ ಔಷಧವಾಗಿದೆ. ನಿಮ್ಮ ದೇಹದಲ್ಲಿ ಹೆಚ್ಚು ಕೊಬ್ಬು ಶೇಖರಣೆಯಾಗಿದ್ದರೆ ಈ ಹಸಿ ಬೆಳ್ಳುಳ್ಳಿ ಕಡಿಮೆ ಮಾಡುತ್ತದೆ. ನಿಮ್ಮ ದೇಹದ ಪ್ರತಿಯೊಂದು ಭಾಗವನ್ನು ರಕ್ತ ಸಂಚಲನ ಸುಲಭವಾಗಿ ನಡೆಯಬೇಕೆಂದರೆ ಆಗಾಗ ನೀವು ಬೆಳ್ಳುಳ್ಳಿಯನ್ನ ಹಸಿಯಾಗಿ ತಿನ್ನಬೇಕು. ಆಗ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ, ನೀವು ಆರೋಗ್ಯವಾಗಿ ಇರಬಹುದು. ಅದಕ್ಕಾಗಿ ನಿಮ್ಮ ಕಾಲಿನ ಬೆರಳನ್ನು ನೋಡಿಕೊಂಡು ನೀವು ಎಚ್ಚರಗೊಳ್ಳಬೇಕು. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಮ್ಮ ದೇಹದ ರಚನೆ, ಮಚ್ಚೆಗಳು ಮತ್ತು ನಮ್ಮ ದೇಹದ ವಿವಿಧ ಭಾಗಗಳಲ್ಲಿರುವ ಕೂದಲು ನಮ್ಮ ವ್ಯಕ್ತಿತ್ವ ಬಗ್ಗೆ ಹೇಳುತ್ತವೆ. ಸಾಮಾನ್ಯವಾಗಿ ದೇಹದ ಪ್ರತಿಯೊಂದು ಭಾಗದಲ್ಲಿಯೂ ತಿಳಿ ಕೂದಲು ಅಥವಾ ರೋಮಗಳು ಕಂಡುಬರುತ್ತವೆ. ಕೆಲವರ ಕಾಲಿನಲ್ಲಿ ಹೆಚ್ಚು ಕೂದಲು ಇದ್ದರೆ ಕೆಲವರ ಕೈಯಲ್ಲಿ ಹೆಚ್ಚು ಕೂದಲುಗಳು ಇರುತ್ತವೆ. ಪುರುಷರ ದೇಹದಲ್ಲಿ ಮಹಿಳೆಯರಿಗಿಂತ ಹೆಚ್ಚು ಕೂದಲುಗಳು ನೀವು ಕಾಣಬಹುದು. ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳುವಂತೆ ದೇಹದ ಕೆಲವೊಂದು ಭಾಗದಲ್ಲಿ ಕೂದಲುಗಳು ಇದ್ದರೆ ಅದು ಶುಭ ಅಶುಭಗಳನ್ನ ಸೂಚಿಸುತ್ತದೆ. ನೀವು ಬಡವರಾಗಿದ್ದೀರಾ, ಶ್ರೀಮಂತರಾಗಿದ್ದೀರಾ, ನಿಮಗೆ ನೆಮ್ಮದಿ ಇದೆಯಾ, ನೀವು ಅದೃಷ್ಟವಂತರೇ ಅಥವಾ ದುರಾದೃಷ್ಟವಂತರೇ ಎನ್ನುವುದನ್ನ ಅದು ಉಲ್ಲೇಖಿಸುತ್ತದೆ. ಕೆಲವು ಮಹಿಳೆಯರು ತಮ್ಮ ತೋಳುಗಳಲ್ಲಿ ಕೂದಲುಗಳನ್ನು ಹೊಂದಿರುತ್ತಾರೆ. ಅಂತಹ ಮಹಿಳೆಯರು ಅದೃಷ್ಟದಲ್ಲಿ ಬಹಳ ಶ್ರೀಮಂತರು ಎಂದು ನಂಬಿಕೆ ಇದೆ. ಅಲ್ಲದೆ ಅಂತಹ ಮಹಿಳೆಯರು ಉತ್ಸಾಹದಿಂದ ಪ್ರತಿ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ಮತ್ತು ಯಾವುದೇ ಕೆಲಸವನ್ನ ಅಪೂರ್ಣವಾಗಿ ಬಿಡುವುದಿಲ್ಲ. ಎದೆಯ ಮೇಲೆ ಕೂದಲು. ನೀವು ಹೆಚ್ಚಾಗಿ ಗಂಡಸರಲ್ಲಿ ಎದೆಯ ಮೇಲೆ ಕೂದಲುಗಳನ್ನ ಕಾಣಬಹುದು. ಎದೆಯ ಮೇಲೆ ಕೂದಲುಗಳು ಇರುವವರು ಸಂತೃಪ್ತಿ ವ್ಯಕ್ತಿತ್ವ ಹೊಂದಿದವರು ಎಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಜನರಿಗೆ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ. ಬೆನ್ನಿನ ಮೇಲೆ ಕೂದಲುಗಳು. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಬೆನ್ನಿನ ಭಾಗದಲ್ಲಿ ಕೂದಲು ಇದ್ದರೆ ಅಂತಹ ಜನರು ಅತ್ಯಂತ ಧೈರ್ಯಶಾಲಿಗಳಾಗಿರುತ್ತಾರೆ. ಈ ಜನರು ಅತ್ಯಂತ ನಿಷ್ಠಾವಂತರು ಮತ್ತು ಅತ್ಯಂತ ಜವಾಬ್ದಾರಿತ ವ್ಯಕ್ತಿತ್ವದೆಂದು ಪರಿಗಣಿಸಲಾಗುತ್ತದೆ. ಬೆನ್ನಿನ ಮೇಲೆ ಕೂದಲು ಇರುವವರು ಸಂಪತ್ತಿನ ದೃಷ್ಟಿಯಿಂದ ತುಂಬಾ ಅದೃಷ್ಟವಂತರು. ಕಿವಿಯ ಮೇಲೆ ಕೂದಲು. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಕಿವಿಯ ಮೇಲೆ ಅಥವಾ ಕಿವಿಯ ಒಳಗೆ ಕೂದಲುಗಳು, ರೋಮಗಳು ಇದ್ದರೆ ಅವರು ನಿಜಕ್ಕೂ ಅದೃಷ್ಟವಂತರು. ಅವರಿಗೆ ಜೀವನದಲ್ಲಿ ಎಂದಿಗೂ ಹಣದ ಕೊರತೆ ಆಗುವುದಿಲ್ಲ. ಮಹಿಳೆಯರ ಕೈಯಲ್ಲಿ ಹೆಚ್ಚು ಕೂದಲು ಇದ್ದರೆ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಅಂತಹ ವ್ಯಕ್ತಿಗಳು ತುಂಬಾ ಅದೃಷ್ಟವಂತರಾಗಿರುತ್ತಾರೆ. ಪ್ರತಿ ಕೆಲಸವನ್ನ ಗಮನದಿಂದ ಪೂರ್ಣಗೊಳಿಸುವ ಶಕ್ತಿ ಹೊಂದಿರುತ್ತಾರೆ. ಜೊತೆಗೆ ಅವರಿಗೆ ಹಣದ ಕೊರತೆ ಕೂಡ ಇರುವುದಿಲ್ಲ. ಕಾಲಿನಲ್ಲಿ ಕೂದಲು. ಹಸ್ತಮುದ್ರಿಕಾ ಶಾಸ್ತ್ರದ ಪ್ರಕಾರ ಕಾಲಿನಲ್ಲಿ ಕೂದಲು ದಪ್ಪವಾಗಿದ್ದರೆ ಅದು ಮಂಗಳಕರ ಸಂಗತಿ ಎಂದು ನಂಬಲಾಗಿದೆ. ಅತ್ಯಂತ ಅದೃಷ್ಟವಂತರಿಗೆ ಮಾತ್ರ ಈ ರೀತಿ ಕೂದಲುಗಳು ಬೆಳೆಯುತ್ತವೆ. ಇದರ ಜೊತೆಗೆ ಪ್ರತಿ ಕೆಲಸದಲ್ಲೂ ಅವರಿಗೆ ಯಶಸ್ಸು ಸಿಗುತ್ತದೆ ಎನ್ನುವ ನಂಬಿಕೆ ಇದೆ.
ನೋಡಿದಿರಾ ಸ್ನೇಹಿತರೆ, ನಮ್ಮ ದೇಹದ ವಿವಿಧ ಭಾಗಗಳಿರುವ ವಿವಿಧ ಅಂಗಗಳು, ವಿವಿಧ ಮಚ್ಚೆಗಳು, ವಿವಿಧ ಬೆಳವಣಿಗೆಗಳು ಏನೆಲ್ಲ ಮಾಹಿತಿಯನ್ನ ನಮಗೆ ಕೊಡುತ್ತವೆ ಅಂತ. ಈ ವಿಡಿಯೋ ನೋಡಿದ ಮೇಲೆ ನೀವು ನಿಮ್ಮ ದೇಹದ ಬಗ್ಗೆ ಹೆಚ್ಚು ಗಮನವನ್ನ ವಹಿಸಬೇಕು. ಹಾಗೂ ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ, ಕುಟುಂಬದವರ ಜೊತೆ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಮೂಲಕ ಇದನ್ನ ಶೇರ್ ಮಾಡಿ. ಇಂತಹದೇ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.